ಪುತ್ತೂರಿನ GL1 ಮಾಲ್ನಲ್ಲಿ ಇದೀಗ ನಾವಿದ್ದೇವೆ. ಇವತ್ತು ಈ ಮಾಲ್ನಲ್ಲಿ ವಿಶೇಷವಾಗಿ ಭಾರತ್ ಸಿನಿಮಾಸ್ನಲ್ಲಿ ವಿನು ಬಳಂಜರ್ ನಿರ್ದೇಶನದ ಬೇರ ಅನ್ನುವಂಥ ಒಂದು ತುಳು ಚಿತ್ರ ಬಿಡುಗಡೆಯಾಗಿದೆ. ಇದು ರಾಜ್ಯದಾದ್ಯಂತ ಬಿಡುಗಡೆಗೊಂಡಿದೆ. ಇವತ್ತು ಪುತ್ತೂರಿನ GL1 ಮಾಲ್ನಲ್ಲಿ ಭಾರತ್ ಸಿನಿಮಾದಲ್ಲಿ ಕೂಡ ಈ ಒಂದು ಪ್ರದರ್ಶನ ಕಾಣ್ತಾ ಇದೆ. ಈಗಾಗಲೇ ಬಹಳಷ್ಟು ಮಂದಿ ಈ ಒಂದು ಚಿತ್ರ ಇದನ್ನು ನೋಡಿಕೊಂಡು ಹೊರಬರ್ತಾ ಇದ್ದಾರೆ. ಬನ್ನಿ, ಈ ಚಿತ್ರದ ವೀಕ್ಷಣೆಯನ್ನು ಮಾಡಿರ್ತಕ್ಕಂಥ ಎಲ್ಲ ವೀಕ್ಷಕರ ಜೊತೆ ನಾವು ಮಾತಾಡ್ಸೋಣ. ಆ ಚಿತ್ರದಲ್ಲಿ ಏನಿದೆ ಮತ್ತು ಚಿತ್ರದ ಬಗ್ಗೆ ಅವರ ಅಭಿಪ್ರಾಯ ಏನು ಎಲ್ಲವುದನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆಪಡ್ತೇವೆ. ಬನ್ನಿ, ನಾವು ಇದೀಗ ಭಾರತ್ ಸಿನಿಮಾಸ್ನ ಒಳಗಡೆ ಹೋಗೋಣ. ನಂತರ ಅಲ್ಲಿಂದ ಬರುವಂಥ ಚಿತ್ರದ ವೀಕ್ಷಕರನ್ನು ಮಾತಾಡ್ಸೋಣ. ಯಾವ ರೀತಿಯಾದಂಥ ರಿಯಾಕ್ಟ್ ಈ ಒಂದು ಬೇರ ಅನ್ನುವಂಥ ಸಿನಿಮಾಕ್ಕೆ ಬರುತ್ತೆ ಅನ್ನೋದನ್ನು ನೋಡೋಣ. ಚೆನ್ನಾಗಿದೆ, ಕುಟುಂಬ ಸಮೇತರಾಗಿ ನೋಡುವಂಥ ಒಂದು ಪಿಕ್ಚರು. ಮತ್ತು ಒಟ್ಟು ಸಮಾಜ ಇದರ ಬಗ್ಗೆ ಒಳ್ಳೆಯ ಸಂದೇಶ ಕೂಡ ಇದೆ. ಆ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಒಳ್ಳೆಯದಾಗ್ತದೆ ಅಂತೇಳಿ. ಅಲ್ಲ, ನನಗೆ ಈ ಸಿನಿಮಾ ನೋಡಿದಾಗ ಈ ಕಥೆಯನ್ನು ಸ್ವಲ್ಪ 30 ವರ್ಷಕ್ಕೆ ಹಿಂದೆ ಬಂದಾಗೆ ಉಂಟು ನನಗೆ. ಯಾಕಂದರೆ ಇವತ್ತಿನ ವಾಸ್ತವಿಕ ಸತ್ಯದಲ್ಲಿ ಆ ರೀತಿ ನಡೆದ್ರೆ ಒಳ್ಳೆಯದೇ, ಆದರೆ ಇವತ್ತು ಆ ರೀತಿ ಈ ಸಮಾಜ ಉಂಟಾ ಅಂತ ಹೇಳೋದನ್ನು ಇವತ್ತು ಸಮಾಜ ನೋಡಬೇಕಾಗಿದೆ. ಯಾಕಂದರೆ ಅದಕ್ಕೊಂದು ಬಲವಾದ ಕಾರಣ ಕೊಟ್ಟು ಮಾಡಿದ್ದಾರೆ. ಒಂದು ಆ ರೀತಿ ಆದರೆ ಸಮಾಜ ಒಳ್ಳೆ ರೀತಿಗೆ ಹೋಗ್ಬೋದು ಅಂತ ನಾನು ಅನಿಸಿಕೆ. ಮತ್ತು ಚಿತ್ರದಲ್ಲಿ ಬರುವಂಥ ಪಾತ್ರಧಾರಿಗಳೆಲ್ಲ ನೈಜವಾಗಿ ಅಭಿನಯ ಮಾಡಿದ್ದಾರೆ. ಹಾಗಾಗಿ ಅದರ ಬಗ್ಗೆ ಅವರ ಆ್ಯಕ್ಟಿಂಗ್ನ ಬಗ್ಗೆ ಒಳ್ಳೆ ಮಾರ್ಕ್ ಇದೆ. ಹೌದು, ಓಕೆ ಓಕೆ. ಪೂರ ನಮ್ಮ ಇಲ್ಲದ ವಿಷಯ ಪೂರ ಇಟ್ಟು ಒಳ್ಳೆ ಮೂವಿ ಸರ್. ಇವತ್ತು SLV ಕಲರ್ಸ್ ಒಂದು ಅಡಿಯಲ್ಲಿ ನಿರ್ಮಾಣವಾಗ್ತಾ ಇರುವಂಥ ಈ ಒಂದು ಒಳ್ಳೆ ಪಿಕ್ಚರ್ ಬೇರ. ಅಂದರೆ ಒಳ್ಳೆ ಕಂಟೆಂಟ್ ಇರುವಂತಹ ಒಂದು ಫಿಲ್ಮನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇದು ಆಗುವಂಥ ಒಂದು ಸನ್ನಿವೇಶನ ಹೊರತು ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ. ಇನ್ನಾದರೂ ನಾವು ಇಲ್ಲಿ ನಡೆಯುವ ಈ ಗಲಭೆಯಲ್ಲಿ ನಾವು ಪಾಲ್ಗೊಳ್ಳದೆ ಒಂದು ಒಳ್ಳೆ ರೀತಿಯಲ್ಲಿ ಬದುಕುವ ಒಂದು ವಾತಾವರಣ ನಿರ್ಮಾಣವಾಗಲಿ ಅಂತ ಆಶಿಸ್ತೇನೆ. ಒಂದು ಉತ್ತಮ ಸಾಮಾಜಿಕ ಸಂದೇಶವನ್ನು ನೀಡುವ ಚಿತ್ರ ಇದು. ಇಡೀ ಚಿತ್ರತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನಿರ್ದೇಶಕರು ಮತ್ತು ನಿರ್ಮಾಪಕರು ದಿವಾಕರ್ ದಾಸ್ ಮತ್ತು ವಿನು ಬಳಂಜ ಅವರಿಗೂ ಸಹ ಅಭಿನಂದನೆಗಳು. ಎಲ್ಲರೂ ನೋಡಬೇಕಾದಂಥ ಒಂದು ಚಿತ್ರ ಇದು. ತುಂಬ ಚೆನ್ನಾಗಿದೆ. ಒಂದು ಕರಾವಳಿಯ ವಾಸ್ತವ ಸ್ಥಿತಿಯನ್ನು ತಿಳಿದಿಟ್ಟುವಂತಹ ಪ್ರಯತ್ನವನ್ನು ಆ ತಂಡ ಮಾಡಿದೆ. ಅತ್ಯಂತ ಸುಂದರವಾದಂತಹ ಚಿತ್ರ. ಒಟ್ಟು ತುಳುನಾಡಿನಲ್ಲಿ ಶಾಂತಿ ಸೌಹಾರ್ದತೆಯಿಂದ ಇರಬೇಕು ಎನ್ನುವಂತಹ ಚಿತ್ರಣವನ್ನು ತೋರಿಸಿಕೊಟ್ಟಂತಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಂಡಕ್ಕೆ ಸಲ್ಲಿಸ್ತಾ ಇದೆ. ಒಂದು ಅತ್ಯುತ್ತಮ ಇದು ಸಿನಿಮಾ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ. ನಮ್ಮ ಇದು ದಕ್ಷಿಣ ಕನ್ನಡದ ಭಾಗದ ಒಂದು ನೈಜ ಘಟನೆಯನ್ನು ತೋರಿಸುವಂಥ ಚಿತ್ರವಾಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ. ಬೇರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಒಮ್ಮೆ ಎಲ್ಲರೂ ನೋಡಲೇಬೇಕಾದ ಸಿನಿಮಾ. ಪುತ್ತೂರಿನ GL1 ಮಾಲ್ನಲ್ಲಿ ಇವತ್ತು ಭಾರತ್ ಸಿನಿಮಾಸ್ನಲ್ಲಿ ಬೇರ ಚಿತ್ರ ಬಿಡುಗಡೆಗೊಂಡು ಪ್ರಥಮ ಪ್ರದರ್ಶನ ಕಂಡಿದೆ. ಈ ಪ್ರಥಮ ಪ್ರದರ್ಶನವನ್ನು ವೀಕ್ಷಿಸಿ ಬಂದಂಥ ವೀಕ್ಷಕರು ಈ ಒಂದು ಚಿತ್ರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡರು. ಹಾಗೆ ಇಲ್ಲಿಯ ಮಾಜಿ ಶಾಸಕರು ಇರ್ಬೋದು, ಹಾಗೆ ಇಲ್ಲಿಯ ಒಬ್ಬ ಹಿಂದೂ ಮುಖಂಡರು ಕೂಡ ಈ ಬಗ್ಗೆ ಭಾಳಷ್ಟು ವಿಶ್ಲೇಷಣೆಯನ್ನು ಮಾಡಿದರು. ಖ್ಯಾತ ನಿರ್ದೇಶಕ ವಿನು ಬಳಂಜ ಇವರ ನಿರ್ದೇಶನದಲ್ಲಿ ಈ ಚಿತ್ರ ನಿರ್ದೇಶನವಾಗಿದೆ. ಇದಕ್ಕೆ ದಿವಾಕರ್ ದಾಸ್ ನೇರ್ಲಾಜೆ ಅವರ ನಿರ್ಮಾಣದಲ್ಲಿ ಈ ಒಂದು ಚೊಚ್ಚಲ ಬೇರ ಚಿತ್ರ ಬಿಡುಗಡೆಗೊಂಡು ಭಾಳಷ್ಟು ಪ್ರದರ್ಶನವನ್ನು ಕಾಣ್ತಾ ಇದೆ. ದಿನಕ್ಕೆ ಈ ಒಂದು ಮಾಲ್ನಲ್ಲಿ 3 ಪ್ರದರ್ಶನವನ್ನು ಕೂಡ ಈ ಒಂದು ಚಿತ್ರದ ಪ್ರದರ್ಶನವಾಗಲಿಕ್ಕಿದೆ. ಈಗಾಗಲೇ ಬಹಳಷ್ಟು ಒಳ್ಳೆಯ ಒಂದು ರೆಸ್ಪಾನ್ಸ್ ಕೂಡ ಬಂದಿದೆ. ಭಾಳಷ್ಟು ವೀಕ್ಷಕರು ಕೂಡ ಒಳ್ಳೆಯ ರೀತಿಯ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಈ ಚಿತ್ರ ಭಾಳಷ್ಟು ಹಿಂದೆ ಬರಬೇಕಿತ್ತು ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಭಾಳಷ್ಟು ವೀಕ್ಷಕರದಾಗಿತ್ತು. ಕ್ಯಾಮ್ರಾಮ್ಯಾನ್ ಯತೀಶ್ ಕದ್ರಾ ಜೊತೆ ನಿಶಾ ಕಿರಣ್ ಬಾಳೆಪುಣಿ ಹಾಗೂ ಶಿವಪ್ರಸಾದ್ ಆಲಿಟ್ಟಿ, ಸುದ್ದಿ ಚಾನಲ್, ಪುತ್ತೂರು. ಒಂದೇ ಸೂರಿನಡಿ ಅಭೂತಪೂರ್ವ ಬಟ್ಟೆಗಳ ಭಂಡಾರ. ಪುತ್ತೂರಿನ ಮಹತೋಬಾರ ದೇವಾಲಯದ ಸಭಾಭವನದಲ್ಲಿ ತೆರೆದುಕೊಂಡಿದೆ ವಿನೂತನ ಬಟ್ಟೆಗಳ ಲೋಕ. ಇದು ಪುತ್ತೂರಿನ ಹತ್ತೂರಿನ ಜನರಿಗಾಗಿ ವಿಶೇಷ ಕೊಡುಗೆ. ಯಾವುದೇ ವಸ್ತು ಖರೀದಿಸಿ ಕೇವಲ 199 ರೂಪಾಯಿಗೆ ಉನ್ನತ ಕಂಪನಿಯಿಂದ ತಯಾರಾದ ಉತ್ತಮ ಗುಣಮಟ್ಟದ ಅಸಂಖ್ಯಾತ ಅತ್ಯುತ್ತಮ ವಿನ್ಯಾಸವುಳ್ಳ ಎಲ್ಲಾ ತರಹದ ಸೀರೆ, ಧೋತಿ, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್ಗಳು, ಶರ್ಟ್, ಜೀನ್ಸ್ ಪ್ಯಾಂಟ್ಗಳು, ನೈಟಿ, ಜರ್ಕಿನ್, ಬಾಬಾ ಸೂಟ್, ಚಪ್ಪಲಿಗಳು, ಬ್ಯಾಗ್, ಆಟಿಕೆ, ಇನ್ನಷ್ಟು ಮತ್ತಷ್ಟು ನಿಮಗಾಗಿ ವಿನೂತನ ವಿಶೇಷ ಆಕರ್ಷಕ ಬೆಲೆಗೆ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ, ಪುತ್ತೂರು. 5/6/2023 ಪ್ರಾರಂಭ. ನೀವು ಭೇಟಿ ಕೊಡಿ, ನಿಮ್ಮವರನ್ನು ಕರೆತನ್ನಿ. ಇದು ವಿನೂತನ ಬಟ್ಟೆಗಳ ಕಲೆಕ್ಷನ್.